ಮಂಗಳೂರಿನ ಪಂಪ್ವೆಲ್ ಸಮೀಪದಲ್ಲಿ ಎಸ್ಎನ್ ಎಂಟರ್ಪ್ರೈಸಸ್ ಶುಭಾರಂಭಗೊಂಡಿತು. ಕಳೆದ 25 ವರ್ಷಗಳಿಂದ ಹೆಸರು ಪಡೆದುಕೊಂಡಿರುವ ಎಸ್ಎನ್ ಎಂಟರ್ಪ್ರೈಸಸ್ ಇದೀಗ ತನ್ನ ಶಾಖೆಯನ್ನ ಆರಂಭಿಸಿದೆ. ಈಗಾಗಲೇ ಫ್ಲೈವುಡ್, ಹಾರ್ಡ್ವೇರ್, ಲ್ಯಾಮಿನೇಟ್ ಮಾರಾಟ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಎಸ್ಎನ್ ಎಂಟರ್ಪ್ರೈಸಸ್ ಇದೀಗ ತನ್ನ ಶೋರೂಮ್ ಅನ್ನು ಮಂಗಳೂರಿನ ಪಂಪ್ವೆಲ್ನಲ್ಲಿ ಆರಂಭಿಸಿದೆ. ಕಳೆದ 25 ವರ್ಷಗಳಿಂದ ಗ್ರಾಹಕರಿಗೆ ಸೇವೆಯನ್ನ ನೀಡುತ್ತಾ ಬಂದಿರುವ ಎಸ್ಎನ್ ಎಂಟರ್ಪ್ರೈಸಸ್ನ ಶೋರೂಮ್ ಉದ್ಘಾಟನೆಗೊಂಡಿತು. ಎಸ್ಎನ್ ಎಂಟರ್ಪ್ರೈಸಸ್ನ ಶಾಂತಲಾ ಎಲ್ ರೈ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ತದಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಸುದೀರ್ಘ ರೀತಿಯಲ್ಲಿ ಸೇವೆಯನ್ನ ನೀಡುತ್ತಾ ಬಂದಿರುವ ಎಸ್ಎನ್ ಎಂಟರ್ಪ್ರೈಸಸ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಪಥದತ್ತ ಸಾಗಲಿ ಎಂದು ಶುಭ ಹಾರೈಸಿದ್ರು. ಸಂಸ್ಥೆ 25 ವರ್ಷಗಳ ಬಹಳ ಯಶಸ್ವಿಯಾದ ಕೆಲಸ ಕಾರ್ಯಗಳ ಸೇವೆ ರೂಪದಲ್ಲಿ ಇಡೀ ಜಿಲ್ಲೆಯ, ಇಡೀ ರಾಜ್ಯದ ಜನರಿಗೆ ಕೊಟ್ಟಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ 25 ವರ್ಷ ಸಂಸ್ಥೆ ಸಮಾಜಕ್ಕೆ ಸೇವೆಯನ್ನು ಕೊಡ್ತಾ, ಬಹಳ ಒಳ್ಳೆಯ ಹೆಸರನ್ನು ಪಡ್ಕೊಳ್ತಾ, ಒಂದು ಒಳ್ಳೆಯ ಗುಡ್ವಿಲನ್ನು ಇಟ್ಟುಕೊಂಡು ನೂತನವಾದ ತನ್ನ ಕಚೇರಿಯನ್ನು ಪುನರಪಿ ಪಂಪ್ವೆಲ್ನ ಹೃದಯ ಭಾಗದಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಭಗವಂತನ ಹತ್ರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಸಂಸ್ಥೆ ಇನ್ನಷ್ಟು ಬೆಳಗಬೇಕು, ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಇಚ್ಛಾಶಕ್ತಿ ಪೂರ್ಣಗೊಂಡು ಇನ್ನೊಂದು 10-25 ಶೋರೂಮ್, ಇದೇ ರೀತಿಯ ಶೋರೂಮ್ಗಳು ಮಂಗಳೂರು ಮತ್ತು ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಆಗಲಿ ಅಂತ ಹಾರೈಕೆಯನ್ನು ನಾನು ಅವರಿಗೆ ವಿಶೇಷವಾಗಿ. ತದಬಳಿಕ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು, ಆತ್ಮವಿಶ್ವಾಸ ಇಟ್ಟುಕೊಂಡು ಸಂಸ್ಥೆಯನ್ನ ಆರಂಭಿಸಿದಾಗ ಮಾತ್ರ ಉದ್ದಿಮೆಯಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹೇಳಿದ್ರು. ಇಡೀ ಒಂದು ಫ್ಯಾಮಿಲಿ ಒಂತದ್ದು ಈ ಸಂಸ್ಥೆದ ಆಧಾರ ಸ್ತಂಭಲಾದ ಕೆಲಸ ಮಾಡ್ತೊಂದಿತ್ತಿನ ಹತ್ರ ಪ್ರತಿ ಒಂಜಿ ಇಂಚಿಲ ಈ ಸಂಸ್ಥೆದ ಬಗ್ಗೆ, ಸಂಸ್ಥೆದ ಬೇಲೆ ಮಲ್ಪನ ಜನಕುಲ ಬಗ್ಗೆ, ಸಮಾಜದ ಬಗ್ಗೆ ಅಕ್ಲಿಗೆ ಕಳಕಳಿ ಉಂಟು. ಯಾಕೆಂಡ ಎರ ಒರಿ ಖಾಲಿ ಕ್ಯಾಶ್ ಕೌಂಟರ್ ಕುಂದು ಬಾಕಿ ಪೂರ ಬೇಲೆ ದಕ್ಕಲು ಮಲ್ಪನಿಂದ ಬಿಟ್ಟಿಗೆ ನಂಗೆ ಮಾತ ಕಲ್ಪರೆ ಆಪುಜಿ ಇದು ಮಾತೆಲ್ಲ ನಮ್ಮನೆ, ಕ್ಯಾಶ್ ಎಲ್ಲ ನಮ್ಮನೆ, ತೊಜಿಪವನ್ನ ನಮ್ಮನೆ, ತೂಪಿನ ನಮ್ಮನೆ, ಮಲ್ಪವನ್ನ ನಮ್ಮನೆ, ಮಾತೆಲ್ಲ ಮಲ್ಪಿನಂತಂದ್ರೆ ಈ ಸಂಸ್ಥೆ ಇತ್ತು ಉಳಿಯರೆ ಸಾಧ್ಯ ಆಗ್ತದೆ. ಬಹುಶಃ ಇನಿ ಎಸ್ಎನ್ ಎಂಟರ್ಪ್ರೈಸಸ್ ಕುಡ್ಲಾಡು ಮಾತ್ರ ಬೆತೆ ಅನ್ಪರ್ಲಕ್ಕಂದ್ರೆ ರಾಜ್ಯೋಡು ಐತೆನ ಉದಾಹರಣೆ ಪಡೆದು ಇನಿ ಸುಸಜ್ಜಿತವಾಯಿನಂಚಿನ ಶೋರೂಮ್ ಬಹುಶಃ ಇಡೀ ಬತ್ತಂಡ ತಿರ್ತಿರ್ದು ಮಿತ್ತು ಮುಟ್ಟವರ ತಿರ್ಕೊಂಡು ಇಂಚಿನ ಬೋರ್ಡ್ ಮಾತಾ ಮೂಲ ತಿಕ್ಕೊಂಡು ಪ್ಲೈವುಡ್ ಬತ್ತಿನ, ಸನ್ಮೆ ಕೊಡ್ದು ಬತ್ತಿನ, ಯೂನಿಯನ್ ಬತ್ತಿನ, ಹಾರ್ಡ್ವೇರ್ ಬತ್ತಿನ, ಪ್ರತಿ ಒಂಜಿ ವಸ್ತಲ ಮೂಲ ತಿಕ್ಕೊಂಡು. ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಚೇರ್ಮನ್ ಸಿಎ ಶಾಂತರಾಮ್ ಶೆಟ್ಟಿ ಅವರು ಮಾತನಾಡಿ, ಉದ್ಯಮಿ ಕ್ಷೇತ್ರಕ್ಕೆ ಎಸ್ಎನ್ ಎಂಟರ್ಪ್ರೈಸಸ್ ಮತ್ತೊಬ್ಬರಿಗೆ ಆದರ್ಶವಾಗಿರುವ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಈ ಸ್ಮಾರ್ಟ್ ಸಿಟಿ ಮಂಗಳೂರು ಬೆಳೆಯುತ್ತಿರುವಾಗ ಇದಕ್ಕೆ ಅನುಗುಣವಾಗಿ ಇಂಥ ಒಂದು ಸ್ಮಾರ್ಟ್ ಶೋರೂಮ್ ಅನ್ನು ಬಹುಶಃ ಇದರ ಒಳಗೆ ವಾಕ್ ಇನ್ ಮಾಡಿದರೆ ಖಂಡಿತ ಇದೊಂದು ಬಹುಶಃ ಮಂಗಳೂರಲ್ಲ, ಇದು ಬೇರೆ ಏನೋ ದುಬೈ ಅಂತ ಹೇಳುವಾಗೆ ಅಷ್ಟೊಂದು ಚಂದ ಮಾಡಿದ್ದಾರೆ. ಖಂಡಿತ ಖುಷಿ ಆಗ್ತಾ ಇದೆ. ಇನ್ನೊಂದು ಅವರು ಬಹುಶಃ ನಾವು ಬಿಸ್ನೆಸ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೇವೆ. ಒಂದು 15 ವರ್ಷ ಹಿಂದೆ ನೋಡಿದರೆ ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದರೆ ಶಾಂತರಮಣ ಏನು ಮಾಡೋದು ಅಂತ ಹೇಳಿದಾಗ ನಾವು ಸ್ವಲ್ಪ ಗಲಿಬಿಲಿ ಏನು ಮಾಡಬೇಕು, ಇದು ಮಾಡಬೇಕಂದ್ರೆ, ಯಾಕಂದರೆ ಫ್ಲೈವುಡ್ ಬಿಸ್ನೆಸ್ ಅಂದರೆ ಅದೇ ರೀತಿ ಇರ್ತೀವಿ. ಬಹುಶಃ ಇವತ್ತು ಏನಾದರೂ ಅವರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಟ್ಟರೆ ರಿಪ್ಲೈ ಕೊಡಿ ಅಷ್ಟೇ ಹೇಳಿದರೆ ಸಾಕು. ಯಾಕೆಂದರೆ ಅಷ್ಟು ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಅನ್ನು ಇವತ್ತು ಅವರ ಅಕೌಂಟ್ಸ್ ಇರ್ಬೋದು, ಅವರ ಆಡಿಟ್ ಇರ್ಬೋದು. ಬಹುಶಃ ಅವರು ನಮ್ಮ ಶಾಸಕರು ಹೇಳಿದರು ರಾಮ ಮಂದಿರಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ. ಬಹುಶಃ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಅವರು ₹1 ಜಾಸ್ತಿ ಟ್ಯಾಕ್ಸ್ ಕಟ್ಟಿ ನನಗೆ ನೋಟಿಸ್ ಬರಬಾರ್ದು ಅಂತ ಹೇಳುವಂಥ ಒಂದು ಲೆವೆಲ್ಗೆ ಇವತ್ತು ಮುಟ್ಟಿದ್ದಾರೆ. ಈ ವೇಳೆ ಎಸ್ಎನ್ ಎಂಟರ್ಪ್ರೈಸಸ್ನ ಮಾಲಕರಾದ ನವೀನ್ ಚಂದ್ರ ರೈ, ಫ್ಯಾಮಿಲಿ ಸದಸ್ಯರಾದ ಪ್ರವೀಣ್ ಚಂದ್ರ ರೈ, ಉದಯ್ ಚಂದ್ರ ರೈ, ರಾಕೇಶ್ ಚಂದ್ರ ರೈ, ಉದ್ಯಮಿ ತಾರನಾಥ್ ಬಪ್ಪನಾಡು ಮುಂಬೈ, ಉದ್ಯಮಿ ಪುನೀತ್ ಭರತ್ಲಾಲ್, ಕಾರ್ಪೊರೇಟರ್ಗಳಾದ ಸಂದೀಪ್ ಗರೋಡಿ, ವೀಣಾ ಮಂಗಳ, ಕಿರಣ್ ಕುಮಾರ್, ಬಿಜೆಪಿ ಮುಖಂಡ ಹಾಗೂ ಉದ್ಯಮಿ ಜಿತೇಂದ್ರ ಕೊಟ್ಟಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಲ್ಯಾಮಿನೇಟ್ಸ್, ಪ್ಲೈವುಡ್, ಹಾರ್ಡ್ವೇರ್ ವಿನೂತನ ಶೈಲಿಯಲ್ಲಿ ಮನಕೊಪ್ಪುವಂತೆ ಇಲ್ಲಿ ಲಭ್ಯವಿದೆ. ಜೊತೆಗೆ ಡಿಸೈನ್ಡ್ ಲಾಕರ್ ಕೂಡ ಲಭ್ಯವಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.